ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಶೇಷ ಸಂದರ್ಭದಲ್ಲಿ ಒಂದಷ್ಟು ಕಿವಿ ಮಾತುಗಳನ್ನು ಸಂದೇಶಗಳನ್ನು ನೀಡಲಿಕ್ಕೆ ಬಯಸ್ತಾ ಇದ್ದೇನೆ. ಮುಖ್ಯವಾಗಿ ಇವಾಗ ಪ್ರಪಂಚದಾದ್ಯಂತ ಇರುವಂತಹ ಒಂದು ಕೋವಿಡ್-19 ಇದರ ವಿಚಾರವಾಗಿ ನಿಮ್ಮಲ್ಲಿ ನಾನು ಮಾತಾಡಬೇಕು. ಯಾವುದೇ ಕಾರಣಕ್ಕೂ ಇದನ್ನು ನಿರ್ಲಕ್ಷ್ಯ ಮಾಡಬಾರ್ದು. ಇದರ ಬಗ್ಗೆ ಸರಿಯಾದ ಮಾಹಿತಿಯನ್ನು ಸಂಗ್ರಹಿಸಿ ಬೇಕಾಗುವ ಅಗತ್ಯ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಕೈಗೊಳ್ಳಬೇಕು. ಯಾವುದೇ ಕಾರಣಕ್ಕೆ ಈ ಬಗ್ಗೆ ನಿರ್ಲಕ್ಷ್ಯ ಮಾಡುವಂಥದ್ದು ಸಲ್ಲ. ಅತಿ ಅನಿವಾರ್ಯ ಸಂದರ್ಭದ ಹೊರತು ಮನೆಯಿಂದ ಹೊರಗೆ ಹೋಗಬೇಡಿ. ಇದು ಮನರಂಜನೆಗೆ ಸಕಾಲವಲ್ಲ. ಅಧ್ಯಯನದ ಮೂಲಕ ನಿಮ್ಮ ಸಮಯವನ್ನು ಸದ್ಬಳಕೆ ಮಾಡಿಕೊಳ್ಳಿ. ಇದರ ಬಗ್ಗೆ ನಾವು ಕಾಲೇಜಿನಿಂದ ಇಂಟರ್ನೆಟ್ ಮೂಲಕ ನಿಮಗೆ ಈಗಾಗಲೇ ಮಾಹಿತಿಯನ್ನು ಸಂದೇಶಗಳನ್ನು ಕಳಿಸಿದ್ದೇವೆ. ನಿಮ್ಮ ಉಪನ್ಯಾಸಕರು ನಿಮಗೆ ಇಂಟರ್ನೆಟ್ ಮೂಲಕ ಸ್ಟಡಿ ಮೆಟೀರಿಯಲ್ಸನ್ನು, ನೋಟ್ಸನ್ನು ಇತ್ಯಾದಿಗಳನ್ನು ಕಳಿಸಿದ್ದಾರೆ. ಅದನ್ನು ಅಧ್ಯಯನ ಮಾಡಿ ಈ ಒಂದು ಸಮಯದ ಸದ್ಬಳಕೆಯನ್ನು ಮಾಡಿ. ಯಾವುದೇ ಗಾಸಿಪ್ಸಿಗೆ ಅಥವಾ ಒಂದು ಪ್ರೊಪಗಂಡಕ್ಕೆ ನೀವು ಕಿವಿ ಕೊಡಬೇಡಿ. ಸಂಯಮದಿಂದ ನೀವು ವರ್ತಿಸಬೇಕಾಗ್ತದೆ. ಮತ್ತು ಈಗಾಗಲೇ ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಯವರು ಏನು ಕರೆ ನೀಡಿದ್ದಾರೆ, ನಾಡಿದ್ದು ಮಾರ್ಚ್ 22ನೇ ತಾರೀಕಿಗೆ ಜನತಾ ಕರ್ಫ್ಯೂ, ಅದನ್ನು ನಾವೆಲ್ಲ ಕಟ್ಟುನಿಟ್ಟಿನಿಂದ ಪಾಲಿಸೋಣ. ಬಹಳ ಮುಖ್ಯವಾಗಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇದನ್ನು ನೀವು ಕಾಪಾಡಿಕೊಳ್ಳಬೇಕು. ಜನಸಂದಣಿ ಇರುವ ಪ್ರದೇಶಗಳಿಗೆ ಹೋಗಬಾರ್ದು. ಪರಸ್ಪರ ಒಬ್ಬರಿಂದ ಒಬ್ಬರಿಗೆ 3 ಮೀಟರ್ ಅಂತರವನ್ನು ಕಾಯ್ದಿಟ್ಟುಕೊಂಡು ಆ ಮೂಲಕ ಈ ವೈರಸ್ ಒಬ್ಬರಿಂದ ಒಬ್ಬರಿಗೆ ಹರಡದಂತೆ ನೀವು ಅದರಲ್ಲಿ ಕೂಡ ಸಹಕರಿಸಬೇಕು. ಆರೋಗ್ಯದ ಸ್ವಚ್ಛತೆಯ ಬಗ್ಗೆ, ಹೈಜೀನ್ ಬಗ್ಗೆ ಅತ್ಯಂತ ಕಾಳಜಿಯನ್ನು ವಹಿಸಿಕೊಳ್ಬೇಕು. ಆಗಾಗ ಕೈಯನ್ನು ತೊಳೆಯುವ ಮೂಲಕ ಪರ್ಸನಲ್ ಹೈಜೀನನ್ನು ಕೂಡ ಕಾಯ್ದುಕೊಳ್ಳುವಂಥದ್ದು ಬಹಳ ಅಗತ್ಯ ಆಗಿದೆ. ಈ ಮೂಲಕ ನಾವು ಈ ಒಂದು ಬಹಳ ವಿಶೇಷ ಒಂದು ಪರಿಸ್ಥಿತಿಯಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಈ ಒಂದು ಸಮಸ್ಯೆಯನ್ನು ಎದುರಿಸೋಣ. ಹಾಗೂ ನಿಮ್ಮ ಭವಿಷ್ಯತ್ತಿಗೂ ಕೂಡ ಇದರಿಂದ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ನೀವು ಈ ಒಂದು ಸಮಯದಲ್ಲಿ ವರ್ತಿಸಬೇಕಂತ ನಿಮಗೆ ಪ್ರೀತಿಯಿಂದ ಕರೆ ನೀಡ್ತಾ ಇದ್ದೇನೆ.